ಅಂಗೈನಲ್ಲಿ ಪ್ರಪಂಚ ನೋಡುವಂತಹ ಕಾಲದಲ್ಲಿ ನಾವಿದ್ದೇವೆ. ಇವತ್ತು ಶಿಕ್ಷಣ ಎಂಬುದು ಕೂತಲ್ಲೇ ತಿಳಿದುಕೊಳ್ಳುವ ವ್ಯವಸ್ಥೆ ಇರುವುದರಿಂದ ವಿದ್ಯಾರ್ಥಿಗಳು ವಿಷಯವನ್ನ ಗ್ರಹಿಸಿಕೊಂಡು ಆಳವಾದ ಅಧ್ಯಯನ ಮಾಡಿದರೆ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ ಎಂದು ಹಿರಿಯ ಚಿತ್ರಕಲಾವಿದ PS ಗ್ರಾಮ್ ಪುರೋಹಿತ್ ಹೇಳಿದ್ದಾರೆ. ತುಮಕೂರು ನಗರದ ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜು ಹಾಗೂ ಕ್ಯಾಮಲಿನ್ ಕಂಪನಿ ಸಹಯೋಗದಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ಕ್ಯಾಮಲಿನ್ ಉತ್ಪನ್ನಗಳ ಬಳಕೆ ಕುರಿತು ಒಂದು ದಿನದ ಪ್ರಾಯೋಗಿಕ ಕಲಾ ಕಾರ್ಯಾಗಾರದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಚಿತ್ರಕಲಾ ಕ್ಷೇತ್ರ ಇತರೆ ಕ್ಷೇತ್ರಗಳಿಗಿಂತ ಭಿನ್ನವಾಗಿದೆ. ಈ ಕ್ಷೇತ್ರಕ್ಕೆ ತನ್ನದೇ ಆದ ಮೌಲ್ಯವನ್ನು ತಂದುಕೊಡುವ ಕೆಲಸ ಕಲಾ ವಿದ್ಯಾರ್ಥಿಗಳು ಹಾಗೂ ಕಲಾವಿದರು ಮಾಡಬೇಕು. ವಿದ್ಯಾರ್ಥಿಗಳು ಈ ಕ್ಷೇತ್ರದಲ್ಲಿ ಮುಂದುವರಿಯಲು ಕಾಲೇಜಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಸರ್ಕಾರ ಒದಗಿಸಬೇಕು ಎಂದು ಮನವಿ ಮಾಡಿದರು. ನಿವೃತ್ತ ಶಿಕ್ಷಕ MN ಸುಬ್ರಹ್ಮಣ್ಯ ಮಾತನಾಡಿ, ಕಲಾ ವಿದ್ಯಾರ್ಥಿಗಳು ಕಲಾಕೃತಿಗಳ ವೀಕ್ಷಣೆಯತ್ತ ಹೆಚ್ಚು ಮುಖ ಮಾಡಬೇಕು. ಕಲೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೆಚ್ಚು ಸಕ್ರಿಯರಾಗಿ ವಿಷಯವನ್ನ ಗ್ರಹಿಸಿಕೊಂಡಾಗ ಶಿಕ್ಷಣದಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ನಿಮ್ಮ ಕೆಲಸಕ್ಕೆ ಅಗತ್ಯ ಇರತಕ್ಕಂಥ ಸಾಮಗ್ರಿಗಳು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಇತ್ತೀಚೆಗೆ ಬಂದಿರತಕ್ಕಂಥ ಹೊಸ ಹೊಸ ಸಾಮಗ್ರಿಗಳಲ್ಲಿ ಆಗಿರ್ತಕ್ಕಂಥ ಆವಿಷ್ಕಾರಗಳು ಏನು, ಮೆಟೀರಿಯಲ್ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದು ಭಾಳ ಮುಖ್ಯ. ಯಾಕೆಂದರೆ ಡೇಸ್ ಆರ್ ಗೋಯಿಂಗ್ ಫಾಸ್ಟ್. ಅದ್ರ ಜೊತೆ ನಾವು ಓಡಲೇಬೇಕು, ನಾವು ನಿಂತ್ಕೊಂಡ್ರೆ ಆಗೋದಿಲ್ಲ. ಆದ್ದರಿಂದ ಹೊಸ ಹೊಸ ಸಾಮಗ್ರಿಗಳನ್ನ ತೆಗೆದುಕೊಂಡು ನೀವು ಕೆಲಸ ಮಾಡೋದನ್ನು, ಅದನ್ನು ಬಳಸೋದನ್ನು, ಸಮರ್ಪಕವಾಗಿ ಬಳಸೋದನ್ನು, ಸುಮ್ಮನೆ ಬಳಸೋದಲ್ಲ, ಅದನ್ನು ನೀವು ರೂಢಿ ಮಾಡಿಕೊಂಡ್ರೆ ನಿಮ್ಮ ಭವಿಷ್ಯ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದರೆ ನೀವು ನಮ್ಮಷ್ಟಾಗೋಟ ನೀನು ಎಷ್ಟು ಥರ ಮೆಟೀರಿಯಲ್ ಬರುತ್ತೆ ಗೊತ್ತಿಲ್ಲ. ಇಟ್ ಈಸ್ ಆಲ್ವೇಸ್ ದೇ. ಆದ್ದರಿಂದ ನೀವು ಇವತ್ತು ಕಂಪ್ನಿಗಳಿಂದ ಬಂದಿರತಕ್ಕಂಥ ನಿಮ್ಗೆ ಏನೇನು ವಿಷಯಗಳ ಬಗ್ಗೆ ಮಾರ್ಗದರ್ಶನ ಕೊಟ್ಟು ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಖಂಡಿತ ನೀವೆಲ್ಲರೂ ಕೂಡ ಉತ್ತಮವಾದ ಕಲಾವಿದರು ಆಗ್ತೀರಾ ಅಂತ ನನ್ನ ಭಾವನೆ. ಆ ದೃಷ್ಟಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ ಅಂತ ತಿಳಿಸ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜು ಪ್ರಾಚಾರ್ಯ CC ಬಾರಕೇರ ಇವರು, ವಿದ್ಯಾರ್ಥಿಗಳು ಹಿರಿಯ ಕಲಾವಿದರ ಕಲಾಕೃತಿಗಳನ್ನು ನೋಡುವುದರ ಜೊತೆಗೆ ಕಲೆಯ ಕುರಿತು ತಿಳಿದುಕೊಳ್ಳುವ ಆಸಕ್ತಿಯನ್ನ ಬೆಳೆಸಿಕೊಳ್ಳಬೇಕು. ಇಂದು ಕ್ಯಾಮಲಿನ್ ಕಂಪನಿಯವರು ಬಣ್ಣ, ಬ್ರಷ್, ಪ್ಯಾಲೆಟ್ ಹಾಗೂ ಕ್ಯಾನ್ವಾಸ್ಗಳನ್ನು ಹೇಗೆ ಬಳಸಬೇಕು ಮತ್ತು ಯಾವುದು ಸೂಕ್ತ ಎಂಬುದು ತಿಳಿಸುವ ಉದ್ದೇಶ ಆಗಿರುತ್ತದೆ ಎಂದರು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಪ್ಲೇಸ್ಮೆಂಟ್ ಸೆಲ್ ಅಂತಕ್ಕಂಥ ಒಂದು ಘಟಕವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಅವಕಾಶಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಈ ಶಿಕ್ಷಣ ಪದ್ಧತಿಯಲ್ಲಿ NEP ಒಳಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದರ ಜೊತೆಗೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂದ್ರೆ ಕೌಶಲ್ಯ ಭರಿತವಾಗಿರ್ತಕ್ಕಂಥ ವಿಷಯಗಳನ್ನು ಕಲಿಬೇಕು. ಯಾವುದೇ ವಿದ್ಯಾರ್ಥಿ ಅವನಿಗೆ ಕೌಶಲ್ಯಗಳು ಇತ್ತು ಅಂದ್ರೆ, ಅವ್ನು ಯಾವುದೇ ಒಂದು ಸ್ಕಿಲ್ ಇತ್ತಂದ್ರೆ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ತಗೊಂಡ ಅಂದ್ರೆ ಅವನು ಆ ಸ್ಕಿಲ್ ಬೆಳೆಸ್ಕೊಂಡು ನೌಕರಿ ಸಿಗದೆ ಇದ್ದು ಕೂಡ ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಅವಕಾಶ ಹೆಚ್ಚಾಗಿರೋದ್ರಿಂದ ಅದರಿಂದ ಸ್ಕಿಲ್ ಬೇಸ್ಡ್ ಎಜುಕೇಶನ್ ನಾವು ಕೊಡ್ತಾ ಇದ್ದೀವಿ. ಈ ಸ್ಕಿಲ್ ಬೇಸ್ಡ್ ಎಜುಕೇಶನ್ಗೆ ಪೂರಕವಾಗಿರ್ತಕ್ಕಂಥ ಒಂದು ವಿಷಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು 75-80 ವರ್ಷದಿಂದ ಈ ಕ್ಯಾಮಲಿನ್ ಕಂಪನಿ, ನಾವು ಸಣ್ಣವರಿದ್ದಾಗಿಂದ ಕ್ಯಾಮಲಿನ್ ಕಂಪನಿ ಉತ್ಪನ್ನಗಳನ್ನು ನಾವು ಬಳಸ್ತಾ ಬಂದೀವಿ. ಇವತ್ತಿನವರೆಗೂ ಹೆಂಗೆ ಕೋಲ್ಗೇಟ್ ನಾವು ಹೆಂಗೆ ಟೂತ್ಪೇಸ್ಟ್ ಬಳಸ್ತೀವಲ್ಲ, ಅದೇ ರೀತಿ ಕ್ಯಾಮಲಿನ್ ಕಲಾಕೃತಿಗಳ ಇವನ್ನ ಕಲಾ ಪರಿಕರಗಳನ್ನು ನಾವು ಇವತ್ತು ವರ್ಷ ಬಳಸ್ಕೊಂಡು ಬಂದೇವೆ. ಆದ್ರೂ ಕ್ಯಾಮಲಿನ್ ಕಂಪನಿ ಕಲಾವಿದರಿಗೋಸ್ಕರ, ಕಲಾಕ್ಷೇತ್ರಕ್ಕೋಸ್ಕರ ಅನೇಕ ಹೊಸ ಹೊಸ ಉತ್ಪನ್ನಗಳನ್ನ, ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಉತ್ಪಾದನೆ ಮಾಡ್ತಾನೆ ಇದೆ, ಮಾರಾಟ ಮಾಡ್ತಾನೆ ಇದೆ. ಆದ್ರೆ ನಾವು ಕಲಾವಿದರಾಗಿರ್ತಕ್ಕಂಥವ್ರು ನಮಗೆ ಎಷ್ಟೋ ಕಲಾಕೃತಿಗಳನ್ನ, ಎಷ್ಟೋ ಮಟೀರಿಯಲ್ನ ನೋಡ್ತೇವೆ, ಬಟ್ ಅವ್ನು ಬಳಸೋದು ಗೊತ್ತಿಲ್ಲ. ಮೆಥಡ್ ಆ್ಯಂಡ್ ಮಟೀರಿಯಲ್ಸ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇರ್ತಾವಾಗ, ಈಗ ಯಾವುದೇ ಒಂದು ಮಟೀರಿಯಲ್ನ ಬಳಸುವ ವಿಧಾನ ಯಾವುದು, ಅದನ್ನ ಯಾವ ರೀತಿ ಬಳಸ್ಬೋದು, ಅದನ್ನ ಯಾವ ರೀತಿ ಯೂಸ್ಫುಲ್ ಆಗಿ ನಾವು ಬಳಸ್ಕೊಂಡು ಅದರಿಂದ ಸಂಪಾದನೆ ಮಾಡ್ಬೋದು, ಇತರ ಮೆಚ್ಚುಗೆ ಹೆಂಗೆ ಪಡಿಬೋದು ಅಂತಕ್ಕಂಥ ಆ ಸ್ಕಿಲ್ ಅನ್ನು ನಾವು ಪಡಿಬೇಕಂದ್ರೆ ಅಂಥವ್ರಿಂದ ಆ ಮಟೀರಿಯಲ್ ಹೆಂಗೆ ಬಳಸ್ಬೇಕು ಅಂತ ನಾವು ತಿಳ್ಕೊಬೇಕು. ಅದು ಸ್ಕಿಲ್ ಅಂತ ಆಗುತ್ತೆ. ಅದಕ್ಕೆ ಒಂದು ಕೌಶಲ್ಯ ನಾವು ಬೆಳೆಸ್ಕೋಬೇಕು ಅಂತಂದ್ರೆ, ಕೌಶಲ್ಯಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು, ಅವ್ರು ಮಾಡುವಂಥ ವಿಧಾನಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ಚೆನ್ನಾಗಿ ಮಾಡ್ಬೋದು. ಆದ್ದರಿಂದ ಆ ಒಂದು ಫಸ್ಟ್ ನಿಮಗೆ ಆ ಸ್ಕಿಲ್ ಮತ್ತೆ ಒಂದು ಉದ್ಯೋಗ ಅವಕಾಶ. ಈಗ ನಾವು ಕ್ಯಾಮಲಿನ್ ಕಂಪನಿಯವರ ಅಪೇಕ್ಷೆ ಪಟ್ಟಿದ್ದು ಯಾಕಂದ್ರೆ, ನಮ್ಮ ಕ್ಷೇತ್ರದ ಕಲಾವಿದರು ಬಳಸ್ತಕ್ಕಂಥ ಎಲ್ಲ ಪರಿಕರಗಳನ್ನು ತಯಾರು ಮಾಡ್ತಕ್ಕಂಥ ಕಂಪನಿ ಅದು. ಅವ್ರ ಜೊತೆಗೆ ನಾವು ಹೆಚ್ಚು ಬಾಂಧವ್ಯವನ್ನು ಬೆಳೆಸ್ಕೊಂಡು. ಕ್ಯಾಮಲಿನ್ ಉತ್ಪನ್ನಗಳ ನಿರ್ವಾಹಕ D ಜಯಕುಮಾರ ಇವರು ಕ್ಯಾಮಲಿನ್ ಕಂಪನಿಯಲ್ಲಿ ತಯಾರಾಗುವ ಕಲಾ ಸಾಮಗ್ರಿಗಳ ಕುರಿತು ಉಪನ್ಯಾಸ ನೀಡಿದರು. And along with some artists and the faculties, and all are welcome, and you also extremely when you are going to be the futuristic artists friends.
So all are welcome here in this show. On behalf of Camlin and from my side also. So I hope this will be an informative session for you and interact freely with us. Thank you. ಈ ಕಾರ್ಯಕ್ರಮದಲ್ಲಿ ಕ್ಯಾಮಲಿನ್ ಉತ್ಪನ್ನಗಳ ಮಾರಾಟ ನಿರ್ವಾಹಕ ಜಿಬಿ ಗೌಡ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಟರಾಜು ಜಿಎಲ್, ಉಪನ್ಯಾಸಕರಾದ ರಂಗಸ್ವಾಮಿ ಆರ್, ಡಾಕ್ಟರ್ ಸುರೇಂದ್ರನಾಥ ಡಿಆರ್, ಸತ್ಯನಾರಾಯಣ ಟಿಎಸ್, ಡಾಕ್ಟರ್ ಶ್ವೇತಾ ಡಿಎಸ್, ಡಾಕ್ಟರ್ ಸಂತೋಷಕುಮಾರ್ ನಗರಾಳ ಹಾಗೂ ವಿದ್ಯಾರ್ಥಿಗಳು ಇದ್ದರು. ಏನಂದ್ರೆ ಈ ತರ ಪ್ರೋಗ್ರಾಮ್ ನಡೆಸ್ಕೊಡಕ್ಕೆ ನಮಗೆ ಈ ತರ ಪ್ರೋಗ್ರಾಮ್ ಈಗ ಕಂಡಕ್ಟ್ ಮಾಡ್ಬೇಕಂತ ಎಲ್ಲ ಹೊಸ ಏನೇನು ಪ್ರಾಡಕ್ಟ್ ಹೋಗುತ್ತೆ, ಯಾವ ಥರ ಯೂಸ್ ಮಾಡಬೇಕು, ಏನು ಸಪೋರ್ಟ್ ಎಲ್ಲ ಗೈಡ್ಲೈನ್ಸ್ ಕೊಡ್ತಾ ಇದ್ವಿ. ಅದನ್ನ ಏನೇನು ಯಾವ ಥರ ಯೂಸ್ ಮಾಡಬೇಕು ಅಷ್ಟೇ ಅಂತ ನಾವು ಈ ಒಂದು ಕಾರ್ಯಕ್ರಮ ಒಂದು ದಿನದ್ದು ಕಾರ್ಯಾಗಾರ ಇಟ್ಕೊಂಡಿರೋದು ಭಾಳ ಸಂತೋಷ. ಒಂದು ಅದರಲ್ಲೂ ಪೇಂಟಿಂಗ್ನವರು ಕಂಪನಿಯವರೇ ಬಂದಿರೋದ್ರಿಂದ ನಿಮಗೆ ಇನ್ನೂ ಉತ್ತಮವಾದ ಒಂದು ಮಾಹಿತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಕಾರ್ಯಾಗಾರ ಆದಷ್ಟು ಬೇಗ ಮುಂದುವರಿಸಿದ್ರೆ ಉತ್ತಮ. ನಿಮಗೂ ಖುಷಿ ಆಗುತ್ತೆ. ನಾವು ಮಾತಾಡೋದಲ್ಲ, ಎಷ್ಟು ಮಾತಾಡಿದ್ರು ಇಲ್ಲಿ ಕೇಳ್ತಲೇ ಇರ್ತೀರ. ಬಟ್ ಕಾರ್ಯಾಗಾರ ಬಂದಿರೋದು ಅವ್ರ ಟೈಮಿಂಗ್ಸ್ ವೇಸ್ಟ್ ಮಾಡೋದು ಬೇಡ. ಆದಷ್ಟು ಬೇಗ ಕಾರ್ಯಾಗಾರ ಸ್ಟಾರ್ಟ್ ಮಾಡಿಬಿಟ್ಟು ಏನೇನು ಆಗ್ತಾ ಇದೆ, ಏನೇನು ಹೊಸ ಪ್ರಾಡಕ್ಟ್ ಬಂದಿದೆ, ನಮಗೆ ಕಲಾವಿದರಿಗೆ ಯಾರು ಕರ್ಕೋಬೇಕು, ಕಲಾವಿದರಲ್ಲಿ ಸ್ಟೂಡೆಂಟ್ಸ್ ಕಲರ್ಸ್ ಬೇರೆ, ಆರ್ಟಿಸ್ಟ್ ಕಲರ್ಸ್ ಬೇರೆ, ಮತ್ತು ಕಮರ್ಷಿಯಲ್ಗೆ ಯೂಸ್ ಮಾಡೋಂಥವು ಬೇರೆ, ಈ ಥರ ಬೇರೆ ಬೇರೆ ರೀತಿಯ ಇದ್ದಾವೆ. ಅವನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ವಲ್ಪ ಎಲ್ಲರೂ ನೀಟಾಗಿ ಅರ್ಥ ಮಾಡ್ಕೊಂಡು ಒಳ್ಳೊಳ್ಳೆ ಪೇಂಟಿಂಗನ್ನು ಕೊಡಿ ನಮ್ಮ ಕಾಲೇಜಿಗೆ ಅಂತ ಹೇಳ್ತಾ ಇದ್ದಾರೆ. ಯಾವತ್ತು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಸಹೋದ್ಯೋಗಿ ಉಪನ್ಯಾಸಕರುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರುತ್ತೆ ಹಾಗೆ ರಾಮಪುರ ಸರ್ ಅವರೇ, ಅದೇ ರೀತಿ ಸುಬ್ರಹ್ಮಣ್ಯ ಸರ್ ಅವರೇ, ಕಂಪ್ನಿಯಿಂದ ಆಗಮಿಸಿರ್ತಕ್ಕಂಥ ಜಯಕುಮಾರ್ ಸರ್ ಅವರೇ, ಅದೇ ರೀತಿ ಗೌಡ ಸರ್ ಅವರೇ, ನಟರಾಜ್ ಅವರೇ, ಮೊಹಮ್ಮದ್ ಗೌಸ್ ಅವರೇ, ಎಲ್ರಿಗೂ ಇವತ್ತೊಂದು ಕಾರ್ಯಕ್ರಮದ ಒಂದು ಬಗ್ಗೆ ಸ್ವಾಗತ ಹೇಳ್ತಾ